ನಾನು ಮಶ್ರೂಮ್ ತವಾ ಮಸಾಲ ಮಾಡ್ತೇನೆ. ಮಶ್ರೂಮ್ ಅನ್ನು 1.5 ಪ್ಯಾಕೆಟ್ ಮಶ್ರೂಮ್ ತೆಗೆದುಕೊಂಡಿದ್ದೇನೆ. ಅದು ಅರ್ಧ ಕಟ್ ಮಾಡಿದ್ದೇನೆ ತೊಳೆದು. ಈಗ ಇಲ್ಲಿ ಕಾವಲಿಯಲ್ಲಿ ಇಟ್ಟೇನೆ, ಅದು ಫ್ರೈ ಮಾಡ್ಲಿಕ್ಕೆ. ಈಗ ಕಾವಲಿಯಲ್ಲಿ ಇಡ್ತೇನೆ. ಈಗ ಇದರ ಮೇಲೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ಹಳದಿ ಹುಡಿ ಹಾಕ್ತೇನೆ. ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೇನೆ. ಚಂದ ಮಾಡಿ ಫ್ರೈ ಮಾಡಿ ತೆಗಿತೇನೆ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನಾನು. ಚಟ್ನಿ ಮಾಡ್ತೇನೆ. 2 ಹಸಿಮೆಣಸು, ಒಂದು 10 ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಇಷ್ಟು ಹಾಕಿ ಒಂದು ಚಟ್ನಿ ಮಾಡ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ನೀರು ಹಾಕ್ತೇನೆ. ಚಟ್ನಿ ಕಡಿತೇನೆ. ಈಗ ಇಲ್ಲಿ ಎಣ್ಣೆ ಹಾಕಿದ್ದೇನೆ. ಅದೇ ಕಾವಲಿಯಲ್ಲಿ 4 ಜೀರಿಗೆ ಹಾಕ್ತೇನೆ. ಜೀರಿಗೆ ಸಿಡಿತು. 2 ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಹೀಗೆ ಹಾಕೋದು. ನೀರುಳ್ಳಿ ಕೆಂಪು ಹುರಿತೀಗ. ಈಗ ಕಡಿದಿಟ್ಟ ಚಟ್ನಿ ಹಾಕ್ತೇನೆ, ಗ್ರೀನ್ ಚಟ್ನಿ. ಈಗ 1 ಸ್ಪೂನು ಕೊತ್ತಂಬರಿ ಹುಡಿ ಹಾಕಿದ್ದೇನೆ. ಅರ್ಧ ಸ್ಪೂನು ಜೀರಿಗೆ ಹುಡಿ, 1/4 ಸ್ಪೂನ್ಗಿಂತ ಕಡಿಮೆ ಹಳದಿ ಹುಡಿ, 1/4 ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಮೆಣಸು ಹುಡಿ. ಸ್ವಲ್ಪ ನೀರು ಹಾಕ್ತೇನೆ, ಮಿಕ್ಸಿ ಇದು ತೊಳೆದದು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ.
ಹೀಗೆ ಎಗ್ಗಿಂದು ಸಹ ಮಾಡ್ಬೋದು. ಇದೇ ರೀತಿ ಸಣ್ಣ ಸಣ್ಣ ಬಟಾಟೆದು ಸಹ ಮಾಡ್ಬೋದು. ಬಟಾಟೆದು ಒಳ್ಳೇದಾಗ್ತದೆ, ನಾವು ಮಾಡಿದ್ದೇನೆ ನಾನು. ತವಾ ಮಸಾಲ ರೆಡಿ ಆಯ್ತು. ಹೇಗಾಗಿದೆ ಇಲ್ಲಿ ಕಮೆಂಟ್ಸ್ ಮಾಡಿ. ಹೇಗೆ ಟೆಂಪ್ಟಿಂಗ್ ಕಾಣ್ತದೆ ಅಲ್ಲ? ಮಶ್ರೂಮ್ ತವಾ ಮಸಾಲ ರೆಡಿ ಆಯ್ತು. ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗೆ ಆಯ್ತು ಅಂತ ಕಮೆಂಟ್ ಮಾಡಬೇಕು. ನನಗೆ ಗೊತ್ತು, ಕೇಳಿ ಕೇಳಿ ಸಾಕಾಯ್ತಾ ಅಲ್ವಾ? ಮತ್ತೆ ಪ್ಲೀಸ್ ಲೈಕ್ ಹಾಕಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.